ನಮ್ಮ ಸುರುತ ಎಪಿಸೋಡ್ ಶುರು ಮಲ್ಪನೆಡ್ ದುಂಬು ಒಂಜಾತ್ ಒಂಜಿ ಸಮಾಜಗ್ ಒಂಜಿ ಎಡ್ಡೆ ಮಲ್ಪುನಂಚಿನ ಒಂಜಿ ಕಾರ್ಯಕ್ರಮ ಈ ವೇದಿಕೆ ಡಾಯರುಂಡು ಬಹುಶಃ V4 ನ್ಯೂಸ್ ದ ಮುಂದಾಳು ಅತ್ತಡು ನಮ್ಮ ಹಿರಿಯ ರಂಗಭೂಮಿ ಕಲಾವಿದರು ರಂಗಕರ್ಮಿ ಅಂಚೆನೆ ನಾಟಕ ರಚನೆಗಾರರು ಮೊಕ್ಲೇನ್ ಮಾತೇನಲ್ಲ ಒಂಜಿ ಅಭಿನಂದನೆ ಮಲ್ಪುನಂಚಿನ ಒಂಜಿ ಸನ್ಮಾನ ಕಾರ್ಯಕ್ರಮ ಈ ವೇದಿಕೆ ಆಯರುಂಡು ಇದು ನಮ್ಮ ಎಪಿಸೋಡ್ ವೈಸ್ ಮಲ್ತೊಂದಿತ್ತ ಆಡ ಇತ್ತೆ ನಮ್ಮ ಮೂಜಿ ಜನ ಇನ್ನಿತ ಸನ್ಮಾನ ಆಪಿನಂಚಿನ ಗೆಸ್ಟ್ ನಕಲು ಅತಿಥಿ ನಕಲು ನಮ್ಮೊಟ್ಟಿಗೆ ಉಲ್ಲೇರು ಸೊ ಸನ್ಮಾನ ಆಯ್ಬೊಕ ನಮ್ಮ ಕಾರ್ಯಕ್ರಮ ದುಂಪೋಪುಡು ಸೊ ಅಂಚಾದ ನಮಕ್ ಪ್ರತಿ ಎ ಪೂಲ್ದ ಮ್ಯಾಚ್ ಆವಡದು ಬಿ ಪೂಲ್ದ ಮ್ಯಾಚ್ ಆವಡು ಸೊ ಈ ರಡ್ಡ್ ಮ್ಯಾಚ್ ಇಡ್ಲ ನಮಕ್ ಬೇತೆ ಬೇತೆ ಹಿರಿಯ ಕಲಾವಿದರು ಬತ್ತದು ಈ ಒಂಜಿ ಕಾರ್ಯಕ್ರಮ ಸನ್ಮಾನ ದೆತ್ತೊಂದು ನಮಕ್ ಒಂಜಿ ಪ್ರೋತ್ಸಾಹ ಮಲ್ದೇರು ಆಶೀರ್ವಾದ ಮಲ್ದೇರು ಕಲಾವಿದರಿಗೆ ಮಾತಾಡಲ್ಲ ಸೊ ಅಂಚಾದ ಬಾರಿ ಪೆರ್ಮೆದ ವಿಷಯ ಎಂದು ಈ ಸತಿ ಸೀಸನ್ 3 ಒಂಜಿ ಸಾಮಾಜಿಕವಾದ ಕಲೆಟ್ ಪರಿಣಿತರಾತಿ ನಕಲ್ನ ಒಂಜಿ ನಮ್ಮ ಸನ್ಮಾನ ಮಲ್ತೊಂದುಲ್ಲ ಅಂತ ಪನ್ಪಿನಾನ್ ಸೊ ಅಂಚೆನೆ ಸನ್ಮಾನ ಏರ್ನ ಪುದರ್ ಡಾಪುನ್ ಬಂದಾಗ ಮಾಸ್ಟರ್ ಭವಾನಿ ಶಂಕರ್ ಕುಂದರ್ ಸ್ಮರಣಾರ್ಥ ಸಾಧನ ಪ್ರಶಸ್ತಿ ಇನ್ ಬಂದು ಸೊ ಬಹುಶಃ ಭವಾನಿ ಶಂಕರ್ ಕುಂದರ್ ಪಂಡ ಏರ್ ಅರ್ನ ಪುದರ್ಡ್ ದಾಯಗ್ ನಮ್ಮ ಪ್ರಶಸ್ತಿ ಕೊರೊಂದುಲ್ಲ ಪನ್ಪುನ ಒಂಜಿ ಕುತೂಹಲ ಮಾತಾಡಲು ಒಪ್ಪುಡು ಸೊ ಅಂಚಾದ ಮಾಸ್ಟರ್ ಭವಾನಿ ಶಂಕರ್ ಕುಂದರ್ ಸೊ ಮೇರ್ನ ಬಗ್ಗೆ ಒಂಜಿ ಎಲ್ಲಿಯ ಇನ್ಫಾರ್ಮೇಶನ್ ಇಕ್ಲೆಗೋಸ್ಕರ ಇಂಗಲ್ ವಿಟಿ ರೆಡಿ ಮಲ್ದ ಸೊ ಕ್ಯಾನ್ ವಿ ಹ್ಯಾವ್ ದ ವಿಟಿ ಫಾರ್ ಮಾಸ್ಟರ್ ಭವಾನಿ ಶಂಕರ್ ಪ್ಲೀಸ್. ಸರಿಸುಮಾರು 60-80ರ ದಶಕದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಕೆಂಪು ಮಣ್ಣಿನ ಕುಸ್ತಿ ಅಖಾಡದಲ್ಲಿ ಮೇಲ್ಪಂಕ್ತಿಯಲ್ಲಿ ಪ್ರಕಾಶಿಸುತ್ತಿದ್ದ ಹೆಸರು ಬೊಕ್ಕಪಟ್ಟಣದ ಪೈಲ್ವಾನ್ ಭವಾನಿ ಶಂಕರ್ ಕುಂದರ್ ಅವರದ್ದು. ಬದುಕಿನ ವೈವಿಧ್ಯಮಯ ಕ್ಷೇತ್ರಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಶಿಸ್ತು ನಿಷ್ಠೆ ಬದ್ಧತೆಯಿಂದ ಜೀವಿಸಿದ್ದ ಭವಾನಿ ಶಂಕರ್ ಅವರು ಜನಮಾನಸದಲ್ಲಿ ಬೇಬಿ ಅಣ್ಣ ಎಂದೇ ಪ್ರಸಿದ್ಧರಾಗಿದ್ದರು. ಜ್ಯೋತಿಷ್ಯ, ಸಂಗೀತ, ನಾಟಿವೈದ್ಯ, ಮತ್ಸ್ಯೋದ್ಯಮಿ, ಸಮಾಜ ಸ್ನೇಹಿ, ಕುಸ್ತಿಪಟು, ಗರಡಿಗುರು ಹೀಗೆ ಬದುಕಿನ ಹಲವು ಕ್ಷೇತ್ರಗಳ ಅಗಾಧ ಅನನ್ಯ ಅನುಭವದ ಗಣಿಯಾಗಿದ್ದ ಭವಾನಿ ಶಂಕರ್ ಅವರು ಹೆಜಮಾಡಿಗುಂಡಿಯ ಮೊಗವೀರ ಸಮಾಜದ ಗೌರವಾನ್ವಿತ ಮನೆತನದ ಚಂದಪ್ಪ ಸುವರ್ಣ ಮತ್ತು ಬೊಕ್ಕಪಟ್ನ ಐತ ಗುರಿಕಾರ ಕುಟುಂಬದ ನಚ್ಚಮ್ಮ ಕುಂದರ್ ದಂಪತಿಗಳ ಇಬ್ಬರು ಪುತ್ರರಲ್ಲಿ ಹಿರಿಯರು. 10ನೇ ವಯಸ್ಸಿನಿಂದ ತನ್ನ ತಂದೆಯ ಮೂಲಕವೇ ಕುಸ್ತಿ ಅಭ್ಯಾಸ ಆರಂಭಿಸಿದ ಬೇಬಿಯಣ್ಣ ಅನೇಕ ಹಿರಿಯರಿಂದ ಕುಸ್ತಿ ಅಭ್ಯಾಸ ಮಾಡಿ ಪರಿಣಿತರಾದರು. ಅನೇಕ ದಿಗ್ಗಜರನ್ನು ಸೋಲಿಸಿ ಪ್ರಸಿದ್ಧರಾಗಿ 1973ರಲ್ಲಿ ತನ್ನ ಮನೆ ಅಂಗಳದಲ್ಲಿ ಶ್ರೀರಾಮದೂತ ಹನುಮಾನ್ ವ್ಯಾಯಾಮ ಶಾಲೆಯನ್ನು ಸ್ಥಾಪಿಸಿ ಕರಾವಳಿಯ ಅನೇಕ ಯುವ ಪ್ರತಿಭೆಗಳಿಗೆ ಕುಸ್ತಿ ತರಬೇತಿ ನೀಡಿ ಬೆಳೆಸಿದರು. ಮೂಳೆ ಮುರಿತಕ್ಕೆ ಚಿಕಿತ್ಸೆ ಒದಗಿಸುವುದನ್ನು ತಿಳಿದಿದ್ದ ಬೇಬಿಯಣ್ಣ ಕೀಲು ಸಂದಿದ್ದರೆ ಅದನ್ನು ಜೋಡಿಸುವ ಕಲೆಯಿಂದ ಆಗಿನ ಕುಸ್ತಿಪಟುಗಳ ಸಾಲಿಗೆ ವರದಾನವಾಗಿತ್ತು. ಆಯುರ್ವೇದ ಚಿಕಿತ್ಸೆಯ ಅಭ್ಯಾಸ ಮಾಡಿ ತಮ್ಮ ಬಳಿ ಬರುತ್ತಿದ್ದಂಥ ಬಡ ರೋಗಿಗಳಿಗೆ ಉಚಿತ ಸೇವೆಯನ್ನು ಕೂಡ ಅವರು ನೀಡುತ್ತಾ ಇದ್ರು. ಜ್ಯೋತಿಷ್ಯ ಶಾಸ್ತ್ರದ ಅಧ್ಯಯನವನ್ನು ಕೂಡ ಅವರು ಮಾಡಿದರು. ಬಿಡುವಿಲ್ಲದ ಕಾರ್ಯಬಾಹುಳ್ಯದ ನಡುವೆಯೂ ಹಿಂದೂಸ್ತಾನಿ ಹಾಗೂ ಕರ್ನಾಟಕ ಸಂಗೀತ ಕಲೆಯಲ್ಲೂ ಪಾರಂಗತರಾಗಿದ್ದ ಕುಂದರ್ ಅವರು ಭಜನೆಗೆ ಕುಳಿತರೆಂದರೆ ಪ್ರೇಕ್ಷಕರು ಭಕ್ತಿಪರವಶರಾಗ್ತಾ ಇದ್ರು. 1961ರ ಏಪ್ರಿಲ್ 5ರಂದು ಹೆಜಮಾಡಿಗುಂಡಿಯ ಮುತ್ತು ಸುವರ್ಣ ಮತ್ತು ಕೃಷ್ಣಪ್ಪರ ಪುತ್ರಿ ಪಾರ್ವತಿ ಅವರನ್ನು ತನ್ನ ಬಾಳ ಸಂಗಾತಿಯನ್ನಾಗಿ ಸ್ವೀಕರಿಸಿ ದಾಂಪತ್ಯ ಆರಂಭಿಸಿ 3 ಗಂಡು 3 ಹೆಣ್ಣು ಮಕ್ಕಳ ಸಂಸಾರವನ್ನು ಹೊಂದಿಕೊಂಡರು. ಮಕ್ಕಳನ್ನು ತಮ್ಮದೇ ತತ್ವ ಆದರ್ಶಗಳೊಂದಿಗೆ ಬೆಳೆಸಿದರು. ಹಿರಿಯ ಮಗಳು ರೇಖಾ ಕರ್ನಾಟಕ ಸರ್ಕಾರದ ವಾಣಿಜ್ಯ ತೆರಿಗೆ ಕಚೇರಿಯಲ್ಲಿ ಅಧಿಕಾರಿಯಾಗಿದ್ದಾರೆ. ಹಿರಿಯ ಪುತ್ರ ದಿನೇಶ್ ಕುಂದರ್ ಅವರು ಅಂತಾರಾಷ್ಟ್ರೀಯ ಅಥ್ಲೆಟಿಕ್ ಕೋಚ್ ಹಾಗೂ ಕೇಂದ್ರ ಸರ್ಕಾರದ ಕಸ್ಟಮ್ಸ್ ಸುಂಕ ಇಲಾಖೆಯಲ್ಲಿ ಅಧಿಕಾರಿಯಾಗಿದ್ದಾರೆ. ದ್ವಿತೀಯ ಪುತ್ರ ರಾಜ್ ಕುಂದರ್ ಅವರು ತುಳುನಾಡ ಕೇಸರಿ ಪ್ರಶಸ್ತಿ ಪುರಸ್ಕೃತ ಮತ್ತು ಉದಯೋನ್ಮುಖ ಛಾಯಾಗ್ರಾಹಕರು ಹೌದು. ಮತ್ತೋರ್ವ ಪುತ್ರ 2018ನೇ ಸಾಲಿನ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಲಕ್ಷ್ಮಣ್ ಕುಂದರ್ ಅವರು V4 ನ್ಯೂಸ್ ಚಾನೆಲ್ನ ಆಡಳಿತ ನಿರ್ದೇಶಕರು, ಜೊತೆಗೆ ಬಾಸ್ಕೆಟ್ಬಾಲ್ ಕೋಚ್ ಕೂಡ ಹೌದು. ಕೊನೆಯ ಇಬ್ಬರು ಹೆಣ್ಣು ಮಕ್ಕಳು ನಂದಾಕ್ಷಿ ಗೃಹಿಣಿಯಾಗಿ ಊರಿನಲ್ಲಿ ವಾಸ್ತವ್ಯವಿದ್ದು, ಕಿರಿಯ ಪುತ್ರಿ ಸುಮನ ದುಬೈಯಲ್ಲಿ ನೆಲೆಸಿದ್ದಾರೆ. ದೇವರು ಕೊಟ್ಟ ಮಾನವ ಬದುಕನ್ನು ಹೇಗೆ ಕಟ್ಟಬೇಕೆಂದು ಕಾಯ ವಾಚ ಮನಸಾ ತೋರಿಸಿದ ಮಹಾನ್ ಚೇತನ 2015ರ ಸೆಪ್ಟೆಂಬರ್ 24ರಂದು ಇಹಲೋಕ ತ್ಯಜಿಸಿದರು. ಇಂತಹ ಮಹಾನ್ ಚೇತನದ ಹೆಸರು ಚಿರಸ್ಥಾಯಿಯಾಗಿರಬೇಕು ಎನ್ನುವ ಉದ್ದೇಶದಿಂದ ಸರ್ವ ಸಮುದಾಯ ಧರ್ಮದ ವಿವಿಧ ಕ್ಷೇತ್ರದ ಅರ್ಹ ಹಿರಿಯ ಸಾಧಕರು ಸಲ್ಲಿಸಿರುವ ಅವಿಸ್ಮರಣೀಯ ಸೇವೆಯನ್ನು ಗುರುತಿಸಿ ಅವರಿಗೆ ಮಾಸ್ಟರ್ ಭವಾನಿ ಶಂಕರ್ ಕುಂದರ್ ಸ್ಮರಣಾರ್ಥ ಸಾಧನಾ ಪ್ರಶಸ್ತಿ ನೀಡಿ ಗೌರವಿಸಲು V4 ನ್ಯೂಸ್ ಮುಂದಾಗಿದೆ. ಇದು ಹಿರಿಯ ಚೇತನ ಬೇಬಿಯಣ್ಣನವರಿಗೆ V4 ನ್ಯೂಸ್ 24x7ನ ಗೌರವದ ನಮನ.
ಒಂಜಿ ಜೋರಾಯಿನ ಚಪ್ಪಾಳೆ ಕೊರ್ದು ಈ ಒಂಜಿ ಕಾರ್ಯಕ್ರಮ ನಿಗುಲು ಪ್ರೋತ್ಸಾಹ ಮಲ್ಪಡು ಬಂದು ವಿನಂತಿ ಮಲ್ತೊಂದುಲ್ಲೆ ದಾಯಿಗಿನ್ ಪನ್ನಗ ರಂಗಭೂಮಿ ಕಲಾವಿದರು ನಮಕ್ ಈ ಒಂಜಿ ನಾಟಕ ನಮ್ಮ ತುಳು ರಂಗಭೂಮಿಗೆ ಬಾರಿ ಬೆಂತಿ ನಕುಲು ಹಿರಿಯರ್ ನಕುಲು ಪಾರ್ದಿನಂಚಿನ ಒಂಜಿ ಭದ್ರ ಬುನಾದಿ ದಾದ ಉಂಡ ಅವೇನು ಪಿರೋರ ಅಕ್ಲೇನ್ ಮಿತ್ತ ಚಾವಡಿಗೆ ಲೆತ್ತದು ಅಕಲ್ನ ಮಲ್ದಿನಂಚಿನ ಸಾಧನೆನು ಎಂಕ್ಲೆಗ್ಲ ಗೊತ್ತು ನಿಜವಾದ ಒಂಜಿ ರಡ್ಡ್ ಎಪಿಸೋಡ್ ನಮ್ಮ ತೂವೊಂದು ಬತ್ತ ಬೇತೆ ನಮ್ಮನೆಡು ಸಾಧನೆ ಮಲ್ದಿನಂಚಿನ ಹಿರಿಯ ಕಲಾವಿದರೇ ಸನ್ಮಾನ ಮಲ್ದ ಅಕ್ಲೆಗೆ ಸನ್ಮಾನ ಆನಗ ಅಕ್ಲನ ಉಲಾಯ್ಡ್ ಆಪಿನಂಚಿನ ಖುಷಿ ದಾದ ಉಂಡು ತುಲೆ ಅವು ನಮಕೊಂಜಿ ಆಶೀರ್ವಾದ ಲಗ ತಿಕ್ಕೊಂಡುಂಡು ಬಹುಶಃ ನಿಕ್ಲೆಗಿಲ್ಲ ಅವು ತಿಕ್ಕು ಅಕ್ಲೆಗೆ ಸನ್ಮಾನ ಆನಗ ಯಾನ್ಲ ಜಾಸ್ತಿ ಟೈಮ್ ವೇಸ್ಟ್ ಮಲ್ಪೋಜಿ ಸೊ ಡೈರೆಕ್ಟ್ ಆದ ನಮಕ್ ಸುರೂತ ಸನ್ಮಾನಿತರನ್ನ ಪುದರ್ನಿ ಅನೌನ್ಸ್ ಮಲ್ತೊಂದುಲ್ಲೆ ಆರು ಸ್ಟೇಜಿಗೆ ಬರ್ಪುಂಡು ದುಂಬು ಅರ್ನ ಬಗ್ಗೆ ಒಂದು ಎಲ್ಲಿಯ ಮಾಹಿತಿ ಉಂಡು ಅರ್ನ ಸಾಧನೆ ದಾದ ಅರ್ದಾದ ಮಲ್ದೇರ್ ಅಂತ ಬಂದು ಸೊ ನಿಕ್ಲೆಗೆ ಒಂಜಿ ಎಲ್ಲಿಯ ವಿಟಿ ಎಂಕುಲ್ ಪನ್ಪುನಂಚ ಒಂಜಿ ಪ್ರಯತ್ನ ಮಲ್ದ ಸುರುಕಾದ ಶ್ಯಾಮ್ ಆಂಚನ್ ಮೂಡಬಿದ್ರಿ. ಕ್ಯಾನ್ ವಿ ಹ್ಯಾವ್ ದ ವಿಟಿ ಫಾರ್ ಶ್ಯಾಮ್ ಆಂಚನ್ ಮೂಡಬಿದ್ರಿ? 1970-90ರ ದಶಕದಲ್ಲಿ ತುಳು ರಂಗಭೂಮಿಯನ್ನ ಶ್ರೀಮಂತ ಸಮೃದ್ಧಗೊಳಿಸಿದ ಕಟ್ಟಿ ಬೆಳೆಸಿದ ಮೇರು ಪ್ರತಿಭೆ ಶ್ಯಾಮ್ ಆಂಚನ್. ಅನೇಕ ದಶಕಗಳ ಕಾಲ ತುಳು ರಂಗಭೂಮಿಯಲ್ಲಿ ಸೇವೆಯನ್ನ ಸಲ್ಲಿಸಿ ಅನೇಕ ಕಲಾವಿದರನ್ನ ರೂಪಿಸಿದ ಮಹಾನ್ ಪ್ರತಿಭೆ. 1954ರ ಆಗಸ್ಟ್ 15ರಂದು ಮೂಡಬಿದ್ರಿಯ ದಿವಂಗತ ತಿಮ್ಮಪ್ಪ ಪೂಜಾರಿ ಹಾಗೂ ಶ್ರೀಮತಿ ನಾಗಮ್ಮ ದಂಪತಿಗಳ ಸುಪುತ್ರರಾಗಿ ಮೂಡಬಿದ್ರಿಯಲ್ಲಿ ಜನಿಸಿದ ಇವರು ಬಾಲ್ಯದಿಂದಲೇ ರಂಗಭೂಮಿಯತ್ತ ಆಸಕ್ತಿಯನ್ನ ಹೊಂದಿದ್ದವರು. 1975ರಲ್ಲಿ ನಾಟಕದಲ್ಲಿ ಬಣ್ಣ ಹಚ್ಚುವ ಮೂಲಕ ರಂಗಭೂಮಿಗೆ ಪಾದಾರ್ಪಣೆ ಮಾಡಿದ್ರು. ಮೂಡಬಿದ್ರಿಯಲ್ಲಿ ರಂಗಭೂಮಿಗೆ ಸಂಬಂಧಪಟ್ಟಂತೆ ಕಲಾವಿದರು, ಸಂಗೀತ ಕಲಾವಿದರು, ತಂತ್ರಜ್ಞರ ಕೊರತೆಯಿಂದ ಮನಗಂಡು ಸರ್ವೋದಯ ಎನ್ನುವ ಕಲಾ ಸಂಸ್ಥೆಯನ್ನ ರಚಿಸಿದ್ರು. ಮುಂದಕ್ಕೆ ನಾಟಕ ರಚನೆಯತ್ತ ಮುಖ ಮಾಡಿ ಜನಪ್ರಿಯ ನಾಟಕಗಳ ರಚನೆಗೆ ಮುನ್ನುಡಿ ಬರೆದ್ರು. 1981ರಲ್ಲಿ ಕೆಸರದ ಒಸರು ಎನ್ನುವ ನಾಟಕವನ್ನ ರಚಿಸಿ ಆ ಕಾಲದಲ್ಲಿದ್ದ ಸಾಮಾಜಿಕ ನಾಟಕಗಳಿಗೆ ಹೊಸ ಭಾಷ್ಯವನ್ನ ಬರೆದ್ರು. ಈ ನಾಟಕವು ಜಿಲ್ಲಾ ಮಟ್ಟದ ನಾಟಕ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನ ಪಡೆಯಿತು. ಬಳಿಕ ನಾಟಕಕ್ಕೆ ಬೇಕಾದ ಸಂಗೀತ ತಂಡ, ವರ್ಣಾಲಂಕಾರ ತಂಡ ಹಾಗೂ ರಂಗಾಲಂಕಾರದ ಪರದೆಗಳನ್ನು ಅಳವಡಿಸಿ ತಮ್ಮದೇ ಆದ ಕಲಾ ತಂಡವೊಂದನ್ನು ರಚಿಸಿದ್ರು. ಮೂಡಬಿದ್ರೆ ಆಸುಪಾಸಿನಲ್ಲಿ ಪ್ರಸಿದ್ಧವಾದ ಕೋಟಿ ಚೆನ್ನಯ್ಯ ನಾಟಕವನ್ನ 2 ರಂಗವೇದಿಕೆಗಳಲ್ಲಿ ಸುಮಾರು 40 ಕಲಾವಿದರನ್ನ ಒಟ್ಟುಗೂಡಿಸಿ ಅಭಿನಯಿಸಿರುವುದು ಹೊಸ ದಾಖಲೆಯನ್ನೇ ನಿರ್ಮಿಸಿದೆ. ಇದರ ಜೊತೆಗೆ ಮೂಜಿ ಮದ್ಮೆ, ಬದ್ಕೆರಿಗಾದು ಎನ್ನುವ ತುಳು ನಾಟಕಗಳ ಜೊತೆಗೆ ಗೌರಿ ಮದುವೆ ಎನ್ನುವ ಕನ್ನಡ ನಾಟಕವನ್ನ ಕೂಡ ಬರೆದಿದ್ದಾರೆ. ನಟನೆ, ನಾಟಕ ರಚನೆಯ ಜೊತೆಗೆ ಸಾಹಿತ್ಯ, ಗೀತೆ ರಚನೆ, ಗಾಯನದಲ್ಲೂ ಇವರದು ಎತ್ತಿದ ಕೈ. ಸುಮಾರು 2000ಕ್ಕೂ ಹಾಡುಗಳಿಗೆ ಸಾಹಿತ್ಯವನ್ನ ಬರೆದಿರುವ ಅದಮ್ಯ ಪ್ರತಿಭೆ ಶ್ಯಾಮ್ ಆಂಚನ್ ಅವರದು. 1973ರಿಂದಲೂ ಮೂಡಬಿದ್ರೆಯ ನಾರಾಯಣ ಸಾಮಿಲ್ನಲ್ಲಿ ಮ್ಯಾನೇಜರ್ ಆಗಿ ವೃತ್ತಿಯನ್ನ ನಿಭಾಯಿಸ್ತಾ ಇರುವ ಇವರು ಸಂಸ್ಥೆಯ ಪ್ರಾಮಾಣಿಕ ಅಚ್ಚುಮೆಚ್ಚಿನ ಸಿಬ್ಬಂದಿ. ತಮ್ಮ ಮನದ ಇಚ್ಛೆಯನ್ನ ಅರಿತು ನಡೆಯುವ ಪತ್ನಿ ಲಕ್ಷ್ಮಿ, ಪುತ್ರಿಯರಾದ ಆಶಾ ಮತ್ತು ನಿಶಾ ಅವರನ್ನ ಒಳಗೊಂಡ ಸುಖಿ ಸಂಸಾರ ಇವರದ್ದು. ಪ್ರತಿಭೆಯ ಗಣಿಯಾಗಿರುವ ತಾವು ಇಂದು ನಮ್ಮ ಅತಿಥಿಗಳಾಗಿ ನಮ್ಮ ಜೊತೆಗಿರೋದು ನಮಗೆ ಅತ್ಯಂತ ಸಂತಸದ ವಿಚಾರ. ಹೃತ್ಪೂರ್ವಕ ಅಭಿನಂದನೆಗಳೊಂದಿಗೆ ತಮ್ಮನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾರೆ. ಮಾತೆರೆಗ್ಲ ಪ್ರೀತಿ ಪೂರ್ವಕ ಸೊಲ್ಮೆಲ್ ಇನ್ನಿ ಬೆದರಾಡಿತ್ತಿನ ಒಂಜಿ ಮದೆಟ್ಟಿತ್ತಿನ ಪೂನು ಬಲ್ಪುಗಂತದು ಇಂಚಿನಂಜಿ ಮಾಮಲ್ಲ ವೇದಿಕೆಡೆ ಒಂಜಿ ಮಾನದಿಗೆ ಮಲ್ಪನಂಜಿ ಸಂತೋಷದ ಸಂದರ್ಭ ಹೆಂಗೆ ತಿಕ್ಕಂಡು ಅಂಚದು P4 ಚಾನಲ್ದ ಮ್ಯಾನೇಜ್ಮೆಂಟ್ದಾರು ಆಯ್ತಾ ಮುಖ್ಯ ಗುರಿಕಾರರು ಬಾಕಿ ಆಯ್ತಾ ಪ್ರತಿಯೊಂದು ಸಂಘಟಕರಿಗೆ ಆಯ್ತಾ ಪ್ರೀತಿನ ಕಲಾವಿದರಿಗೆ
ಮಾತೆರೆಗಿಲ್ಲ ಯಾನು ಎನ್ನ ಮನಸ್ಪೂರ್ವಕವಾದ ಹೃತ್ಪೂರ್ವಕ ವಂದನೆಯನ್ನು ಅರ್ಪಣೆ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಸೊ ನನಾತ್ ಆ ಕಲಾ ಸೇವೆ ಮಲ್ಪನಂಚಿನ ಭಾಗ್ಯ ಆ ದೇವೇರಿ ರೇಕೊರಡು ಆರೋಗ್ಯ ಗಟ್ಟಿ ಕೊರದು ನನಾತ್ ಸೇವೆ ಮಲ್ಪನಂಚಿನ ಅವಕಾಶ ಕೊರಡು ಬಂದು ಈ ಒಂದು ಸನ್ಮಾನ ಸ್ವೀಕಾರ ಮಲ್ತಿನ ಇರೆಗೆ ನಮ್ಮ V4 ನ್ಯೂಸ್ ಅಂಚೆನೆ ನಮ್ಮ ಕಾಮಿಡಿ ಪ್ರೀಮಿಯರ್ ಲೀಗ್ ಸೀಸನ್ ದ ಪರವಾದ ಧನ್ಯವಾದ ಕೊರೊಂದಿಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಒಂದು ಜೋರಾಯಿನ ಚಪ್ಪಾಳೆ ಫಾರ್ ಶ್ಯಾಮ್ ಅಂಚನ್ ಮೂಡ್ಬೆದ್ರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಕಾಮಿಡಿ ಪ್ರೀಮಿಯರ್ ಲೀಗ್, ಕಾಮಿಡಿ ಪ್ರೀಮಿಯರ್ ಲೀಗ್, ಕಾಮಿಡಿ ಪ್ರೀಮಿಯರ್ ಲೀಗ್.